ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ರಾಗಿ ಚಾಕ್ಲೇಟ್ ಲಾವಾ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದು ಹೆಲ್ದಿಯಾದ ಸ್ನ್ಯಾಕ್ಸ್. ರಾಗಿ ಇಟ್ಟು ಶುಗರ್ ಯೂಸ್ ಮಾಡ್ತಿಲ್ಲ, ಬೆಲ್ಲದಿಂದೆಲ್ಲ ಮಾಡ್ತಾಯಿದ್ದೇನೆ. ಚಾಕ್ಲೇಟ್ಸ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿ ಮಾಡ್ತಾಯಿದ್ದೇನೆ. ಅದಕ್ಕೆ ಬೇಕಾದ ಸಾಮಗ್ರಿ: ಡಾರ್ಕ್ ಚಾಕ್ಲೇಟ್ಸ್, ಮೆಲ್ಟೆಡ್ ಬಟರ್, ಬೇಕಿಂಗ್ ಪೌಡರ್, ಹಾಲು, ಬೆಲ್ಲದ ಪೌಡರ್, ಕೋಕೋ ಪೌಡರ್, ರಾಗಿ ಹಿಟ್ಟು. ಇದು ಜಸ್ಟ್ ಗಾರ್ನಿಷ್ಗೆ ಆಲ್ಮಂಡ್. ಬನ್ನಿ ಹೇಗೆ ಮಾಡೋದನ್ನು ತೋರಿಸ್ತೇನೆ. ಈಗ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೇನೆ. ಅದಕ್ಕೆ ಬೆಲ್ಲ ಹಾಕ್ತಾ ಇದ್ದೇನೆ, ಒಂದು ಅರ್ಧ ಕಪ್ಪಷ್ಟು ಬೆಲ್ಲ. ಅದಕ್ಕೆ ಮೆಲ್ಟೆಡ್ ಬಟರ್ ಹಾಕ್ತಾ ಇದ್ದೇನೆ. ಇಲ್ಲಿ ನನ್ನ ಮಗಳು ಮಿಕ್ಸ್ ಮಾಡ್ತಾ ಇದ್ದಾಳೆ. ಹೀಗೆ ಇದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೇನೆ, ಒಂದು 1/4 ಕಪ್ಪಷ್ಟು ಹಾಲು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು 1/4 ಕಪ್ಪಷ್ಟು ಕೋಕೋ ಪೌಡರ್ ಮತ್ತು ಒಂದು ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ತುಂಬ ದಪ್ಪ ಸಹ ಹಾಕಬಾರ್ದು, ತುಂಬ ನೀರು ಸಹ ಹಾಕಬಾರ್ದು. ಸೊ ನೋಡ್ಕೊಂಡು ಹಿಟ್ಟು ಹಾಕ್ಕೊಳ್ಳಿ. ಮತ್ತು ಒಂದು 1/4 ಸ್ಪೂನಷ್ಟು ಬೇಕಿಂಗ್ ಪೌಡರ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸರ್ ಸಾಫ್ಟ್ ಆಗಬೇಕದು. ಸಮ ಮುಟ್ಪೆ ನೋಡಿ, ಮಿಕ್ಸರ್ ಈ ಥರ ಆಗಬೇಕು. ಹೊರಬಿಡ್ಲೆ, ತುಂಬ ತೆಳು, ತುಂಬ ನೀರು ಸಹ ಆಗಬಾರ್ದು, ತುಂಬ ಗಟ್ಟಿ ಸಹ ಆಗಬಾರ್ದು. ಹೀಗೆ ಆಗಬೇಕು. ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ತೋರಿಸ್ತೇನೆ. ಓವನ್ ಏನು ಯೂಸ್ ಮಾಡಲಿಕ್ಕಿಲ್ಲ. ಪಡ್ಡು ಹಂಚಲಿ ಮಾಡುವಂಥ ರಾಗಿ ಚಾಕ್ಲೇಟ್ ಲಾವಾ ಕೇಕ್ ಎಲ್ಲರ ಮನೆಯಲ್ಲಿ ಸಹ ಸುಲಭವಾಗಿ ಮಾಡ್ಬೋದು. ನೋಡಿ, ಹಂಚು ಕಾದಿದೆ. ಇದಕ್ಕೆ ಬಟರ್ ಸ್ಪ್ರೆಡ್ ಮಾಡ್ಕೊಳ್ತೇನೆ ಚೆನ್ನಾಗಿ ಸುತ್ತಲೂ. ನಾನು ತಗೊಂಡ ಮಿಶ್ರಣದಲ್ಲಿ 10 ರಿಂದ 15 ರಾಗಿ ಚೋಕೋ ಲಾವಾ ಕೇಕ್ ರೆಡಿ ಆಗ್ತದೆ. ಬನ್ನಿ. ಈಗ 1 ಸ್ಪೂನ್ ತಗೊಂಡು ಅರ್ಧ ವಾಸಿ ಇದು ಕೇಕಿನ ಮಿಶ್ರಣ ಹಾಕ್ತೇನೆ. ಸ್ಟವ್ ಸ್ಲೋ ಇಟ್ಕೊಳ್ಳಿ, ಸಿಮ್ಮಲ್ಲಿ. ಮಧ್ಯದಲ್ಲಿ ಒಂದೊಂದು ಪೀಸ್ ಚಾಕ್ಲೇಟ್ ಹಾಕ್ತೇನೆ. ಈಗ ಇದರ ಮೇಲೆ ಮತ್ತೆ ಸ್ವಲ್ಪ ಮಿಕ್ಸರ್ ಹಾಕ್ತೇನೆ. ಮತ್ತೆ ಇದ್ರ ಮೇಲೆ ಇದು ಆಪ್ಷನಲ್, ಜಸ್ಟ್ ಚೆನ್ನಾಗಿ ಕಾಣ್ತದೆ ಅಂತ ನಟ್ಸ್ ಹಾಕ್ತಾ ಇದ್ದೇನೆ. ಈ ಥರ ಒಂದು 5 ನಿಮಿಷ ಕಾಲ 2 ಸೈಡು ಬೇಯಿಸ್ಕೊಳ್ಳಿ. ಎರಡು ಸೈಡು 5-5 ನಿಮಿಷ ಕಾಲ ಬೇಯಿಸ್ಕೊಳ್ಳಿ. ಹೀಗೆ ಮುಚ್ಚಳ ಮುಚ್ಚಿ 2 ಸೈಡ್ ಸಹ 5-5 ನಿಮಿಷ ಬೇಯಿಸ್ಕೊಳ್ಳೋಣ. 5 ನಿಮಿಷ ಆಯಿತು. ಮಗ್ಚಿ ಹಾಕ್ತಾ ಇದ್ದೇವೆ. ಮಗ್ಚು ಹಾಕುವಾಗ ಹುಷಾರಾಗಿ ಮಗ್ಚಿ ಹಾಕಿ. ಈ ಥರ ಎಲ್ಲದನ್ನು ಮಗ್ಚಿ ಹಾಕಿದ್ದೇನೆ. ಇನ್ನೊಂದು ಸೈಡ್ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಈಗ ಬೆಂದಿದೆ, ರೆಡಿಯಾಗಿದೆ. ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ತುಂಬ ಸಾಫ್ಟ್ ಆಗಿದೆ. ನೋಡಿ ಹೇಗೆ ಚಾಕ್ಲೇಟ್ ಕಾಣಿಸ್ತಾ ಇದೆ. ಕಾಣಿಸ್ತಿದೆಯಾ? ನೋಡಿ, ತುಂಬ ಹೆಲ್ದಿಯಾದ ಮತ್ತು ಸಾಫ್ಟ್ ಆದ ರುಚಿಕರವಾದ
ರಾಗಿ ಚೋಕೊಲೋವಾ ಕೇಕ್ ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಾಲಿ ವಿಡಿಯೋವನ್ನು ಮಾತ್ರ ನೋಡಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೂ ಸಬ್ಸ್ಕ್ರೈಬ್ ಬಟನ್ ಒತ್ತಲಿಕ್ಕೆ ಮರೆತು ಬಿಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.